ಕುಂಬಳೆ ಕೋಯಿಪಾಡಿ ಗ್ರಾಮದ ಮಳಿಮನೆಯಲ್ಲಿ ದೈವದ ದೈವಾರ್ಷಿಕ ಕೋಲವು ಇತ್ತೀಚೆಗೆ ನಡೆಯಿತು. ಕರಿವಾಳಮ್ಮ ಗುಳಿಗ ರಕ್ತೇಶ್ವರಿ ದೈವಗಳ ಕೋಲವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸಂಜೆ ಭಂಡಾರ ಬಂದು ಮೊದಲಿಗೆ ಗುಳಿಗನ ಕೋಲ ನಡೆಯಿತು. ಬಳಿಕ ರಾತ್ರಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನೆರವೇರಿತು. ಅನಂತರ ರಕ್ತೇಶ್ವರಿ ದೈವದ ಕೋಲ ನಡೆಯಿತು. ಮುಂಜಾನೆ ವೇಳೆಗೆ ಗಂಧ ಪ್ರಸಾದ ವಿತರಣೆಯೊಂದಿಗೆ ಕೋಲ ಸಮಾಪನಗೊಂಡಿತು. ಈ ಸಂದರ್ಭದಲ್ಲಿ ಮಳಿ ನಾರಾಯಣ ಗಟ್ಟಿ, ಮಳಿ ರಾಮಚಂದ್ರ ಗಟ್ಟಿ, ಮಳಿ ಗೋಪಾಲಕೃಷ್ಣ ಗಟ್ಟಿ, ರತ್ನಾಕರ ಗಟ್ಟಿ ಮಳಿ, ಪ್ರಭಾಕರ್ ಗಟ್ಟಿ, ಸಂಜೀವ ಗಟ್ಟಿ, ರವೀಂದ್ರ ಗಟ್ಟಿ ಮಳಿ, ತಾರನಾಥ್ ಗಟ್ಟಿ ಕಾಪಿಕಾಡ್, ಪದ್ಮನಾಭ ಗಟ್ಟಿ ಸೇರಿದಂತೆ ಮನೆಯವರು ಸ್ಥಳೀಯರು ಉಪಸ್ಥಿತರಿದ್ದರು.